ವಿರಾಮದೊಳಕ ಮತ್ತು ನಮ್ಮ ಡಿ ಆರ್ ವಿಶ್ವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮ್ಯಾಮ್, ಒಂದು ಡಿಶ್ ಅಂತ ರೆಡಿಯಾಗಿದೆ. ಈಗ ಚರ್ಮುರಿಯಿಂದ ಲಾಡು ಅಂತ ಹೇಳಿದ್ರಲ್ಲ, ಸ್ವೀಟ್ ಅಲ್ಲ ಇದು? ಓಕೆ. ಚರ್ಮುರಿಂದ ನಮಗೆ ಫಸ್ಟಿಗೆ ನೆನಪು ಮನಸ್ಸಿಗೆ ಅಂದರೆ ಒಂದು ಯೋಚನೆ ಬರುವಾಗಲೇ ನೆನಪಾಗುತ್ತಿಲ್ಲ. ಈಗ ಖಾರ ಇರುತ್ತೆ, ಉಪ್ಪು ಕರಿ ಇರುತ್ತೆ. ಈಗ ಜಾತ್ರೆಗೆಲ್ಲ ಹೋದಾಗ ನೋಡಿ ಚರ್ಮುರಿ ಎಲ್ಲ ಮಾಡಿಕೊಡ್ತಾರೆ, ಆ ಥರದ್ದು ಬರುತ್ತೆ. ಬಟ್ ಇದು ಸ್ವೀಟ್ ಅಲ್ಲ, ಚರ್ಮುರಿಂದ ಸ್ವೀಟ್. ಓಕೆ, ಸ್ಟಾರ್ಟ್ ಮಾಡೋಲ್ಲ? ಎಂತ ಬೇಕು ಫಸ್ಟಿಗೆ? ಹಾಂ, ಫಸ್ಟಿಗೆ ಹಾಗಾದರೆ ಒಲೆ ಉರಿಸ್ಬೇಕಲ್ಲ. ಹಾಗಾದರೆ ಇದಕ್ಕೆ ಹಾಂ, ಡ್ರೈ ಆಯ್ತು. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದಲ್ಲ? ಹಾಂ, ಈ ಥರ ಫ್ರೈ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಬೇಗ ಅದೇನು ನಾಣಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತಾರಲ್ಲ, ಅಂದರೆ ಮೆತ್ತು ಆಗ್ತದೆ ಅಂತ ಹೇಳೋಣ. ಸ್ವಲ್ಪ ಚರ್ಮುರಿ ಬೆಲ್ಲದೆಲ್ಲ ಕ್ರಿಸ್ಪಿ ಆಗ್ತದೆ, ಬಟ್ ತುಂಬ ಕ್ರಿಸ್ಪಿ ಅಂದರೆ ಕುಡ್ಲಿಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ. ಹಾಂ, ಹೌದು. ಹಾಂ, ಇದು ನನಗೆ ಈಗ ನೆನಪು ಬರ್ಕೊಂಡು ನೋಡಿ. ನಾನು ಈ ಥರದ ಲಾಡನ್ನು ತಿಂದಿದ್ದೇನೆ ಆ್ಯಕ್ಚುಲಿ. ಅಂದರೆ ಅದು ಕವರಲ್ಲಿ ಹಾಕಿ ಇಷ್ಟು ದೊಡ್ಡದು ಮಾಡಿ ಕೊಡ್ತಾರೆ ನೋಡಿ, ಉಂಡೆ ಥರ ಇರುತ್ತಲ್ಲ. ಇವಾಗ ನಂಗೆ ಕರೆಕ್ಟ್ ನೆನಪು. ಮತ್ತು ಇದು ಮಾಡಲಿಕ್ಕೆ ಈಸಿ ಅಲ್ಲ? ತುಂಬ ಈಸಿ ಇರ್ತದೆ. ಹಾಂ ಹಾಂ ಹಾಂ. ಅದು ಸ್ವಲ್ಪ ಗಟ್ಟಿ ಬರುತ್ತಲ್ಲ, ಸ್ವಲ್ಪ ವೆಯ್ಟ್ ಮಾಡಿದ ನಂತರ ಚೆನ್ನಾಗಾದ ನಂತರ ಗಟ್ಟಿಯಾಗಿರುತ್ತೆ. ಹೌದು, ಬೆಲ್ಲದ ನೀರೆಲ್ಲ ಅದಕ್ಕೆ ಸೇರಿದಾಗ ಗಟ್ಟಿಯಾಗುತ್ತಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅಂದರೆ ಬೆಲ್ಲ ಕೆಲವು ಅಂಟು ಬೆಲ್ಲ ಅಂತ ತಗೊಳ್ತಾರಲ್ಲ, ಅದು ಅದಕ್ಕೆ ಪಂಚಕಜ್ಜಾಯಕ್ಕೆ ಮತ್ತು ಲಡ್ಡಿಗೆ ಯೂಸ್ ಮಾಡ್ತಾರೆ. ಅದರಿಂದ ಮಾಡಿದ್ರೆ ತುಂಬ ಅಂಟಿದೆ, ಹಾರ್ಡ್ ಆಗಿರ್ತದೆ. ನೀರು ಬೆಲ್ಲ ಥರ ಬರುತ್ತಲ್ಲ, ಆ ಥರದ್ದು ಅಲ್ಲ. ಅದು ಅಂಟು ಬೆಲ್ಲ ಅಂತ ಬೇರೆ ಇದೆ. ನೀರು ಬೆಲ್ಲ ಅಂದರೆ ಇದು ಜೋನಿ ಥರ ಇರುತ್ತೆ. ಇದು ಮಾಡ್ತಾರಲ್ಲ, ಮೋಲ್ಡ್ ಮಾಡ್ತಾರಲ್ಲ, ಅದು ಸ್ವಲ್ಪ ಸಾಲಿಡ್, ಬಟ್ ಇದ್ರಾಗಿಲ್ಲ, ಡಬ್ಬದಲ್ಲಿಲ್ಲ. ಹಾಗೆ ನೀವು ಮಾತ್ರ ನಾರ್ಮಲ್ ಬೆಲ್ಲ ಯೂಸ್ ಮಾಡ್ತಿದ್ದೀರ? ನಾವು ಚಿಕ್ಕದಿರುವಾಗೆಲ್ಲ ತಿಂತಿದ್ವಿ ಅದನ್ನು, ಬಾಯಿಗೆ ಹಾಲಲ್ಲಿ ಕಚ್ಚಿ ತಿನ್ನೋದು ಉಂಟಲ್ಲ, ಆ ಟೈಮಲ್ಲಿ ಬ್ಲ್ಯಾಕ್ ಬೆಲ್ಲ ಸಹ ಬರ್ತದೆ. ಹಾಂ, ಹೌದು ಹೌದು. ನೋಡಲಿಕ್ಕೆ ಎಷ್ಟು ದೊಡ್ಡ ಇರುತ್ತೆ, ಹಗುರ ಇರುತ್ತೆ ನೋಡಿ. ಆವಾಗ ನಮಗೆ ಆ ಥರದ್ದು ಸೈಜ್ ನೋಡಿ ನಾವು ಅಂದರೆ ದೊಡ್ಡ ಲಾಡು ಥರ ಇರುತ್ತಲ್ಲ. ಈಗ ವಾಲೆ ಬೆಲ್ಲ ಕೂಡ ತುಂಬ ಹೆಲ್ದಿ ಆಗಿರುತ್ತೆ. ಹಾಂ, ಹೌದು. ಈಗಿನ ಮಕ್ಕಳಿಗೆ ಅದೆಲ್ಲ ಹಾಂ, ವಾಲೆ ಬೆಲ್ಲ ಎಲ್ಲ ತಿನ್ನೋದು ಕಡಿಮೆ ಆಗುತ್ತೆ. ಇದನ್ನ ಈಗ ಇದು ಮಾಡಲಿಕ್ಕಿಲ್ಲ ನಮಗೆ, ಕಲರ್ಸ್ ಅಷ್ಟೇ ತಿಂದಿಸ್ತೇನೆ ಬೇಗ. ಹಾಂ, ಸ್ವಲ್ಪ ನೀರಿನಂಶ ಎಲ್ಲ ಸ್ವಲ್ಪ ಆರಾಮ ಬರ್ತಾ ಇದೆಯಲ್ಲ. ಓಕೆ, ಇದಕ್ಕೇನೆ ಡೈರೆಕ್ಟ್ ಹಾಕೊಂಡು ಮಾಡೋದಾ ಹೇಗೆ? ಅಲ್ಲ, ಇದನ್ನು ರೆಡಿ ಮಾಡಿ ಇಟ್ಕೊಡೋದಲ್ಲ. ಓಕೆ, ರೆಡಿಯಾ? ಆಫ್ ಮಾಡೋದಾ ಇರಲಿ ಹೇಗೆ? ಸ್ಲೋ ಇಡಲಲ್ಲ? ಇದನ್ನು ಈಗ ತೆಗೆದುಕೊಳ್ಳೋದಲ್ಲ. ಇದಂತೂ ರೆಡಿ. ಈಗ ಇದನ್ನು ತುಪ್ಪ ಹಾಕ್ಬೇಕಾ? ಅದೇ ಬಾಣಲೆಗೆ ಹಾಕೋಲ್ಲ? ಕೇಸಿಯವರ ಶುದ್ಧ ಹಸುವಿನ ತುಪ್ಪ ಹಾಕ್ತಿದ್ದೀವಿ. ಎಸ್, ಬಾಣಲೆ ಬಿಸಿ ಇದ್ದ ಕಾರಣ ಜಾಸ್ತಿ ವೇಟ್ ಮಾಡಬೇಕು ಅಂತಿಲ್ಲಲ್ಲ, ರಪ್ಪ ತುಪ್ಪ ನೀರು ಹಾಕ್ತದೆ. ಗೋಡಂಬಿ ಫ್ರೈ ಮಾಡ್ತಿದ್ದೀನಿ. ಹಾಂ, ಗೋಡಂಬಿ ಎಲ್ಲ ಆ್ಯಕ್ಚುಲಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ತಿಂದರೆ ಭಾರಿ ಚಂದಲ್ಲ. ಪಾಯಸ ಕೂಡ ಫ್ರೈ ಮಾಡಿ ಹಾಕ್ತಾರಲ್ಲ, ಒಗ್ಗರಣೆ ಟೈಪಲ್ಲಾಗಿ. ಹೀಗೆ ಹಾಕಿದ್ರೆ ಅದರದ್ದು ಹಸಿ ಸ್ವಲ್ಪ ಆರಾಮ ಬರ್ತದೆ. ಹೌದು, ಮತ್ತು ಫ್ರೈ ಮತ್ತೆ ಸ್ವಲ್ಪ ಅದರೊಟ್ಟಿಗೆ ಮಿಕ್ಸ್ ಆಗೋದಾಗ್ತದೆ. ಹೌದು, ಬಟ್ ಫ್ರೈ ಮಾಡಿದರೆ ಹಾಗೆ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ಬೆಲ್ಲ ಹಾಕ್ತೇನೆ. ಹಾಂ, ಇದಕ್ಕೆ ಹಾಕ್ತೀರಾ? ಬೆಲ್ಲ ಹಾಕಿ ನೀರು ಹಾಕ್ತೇನೆ. ನೀರು ಹಾಕ್ತೀರಾ? ಓಕೆ. ತುಪ್ಪ ಹಾಗೆ ಇರಲಿ ಅಲ್ಲ? ಹಾಗೆ ಇರಲಿ, ಅದಕ್ಕೆ ಜೊತೆಗಿಟ್ಟು ಬೆಲ್ಲವನ್ನು ಸ್ವಲ್ಪ ಗುದ್ದಿ ತಂದಿದ್ದೀರಲ್ಲ? ಈಸಿಲಿ. ಹೌದು ಹೌದು. ಇದಕ್ಕೀಗ ನೀರು ಬೇಕಲ್ಲ? ಸಾಕಲ್ಲ? ನೀವು 10th ಸೈನ್ಸ್ ಟೀಚ್ ಮಾಡೋದು? ಓಕೆ. ಈಗ 10th ಎಲ್ಲ ಎಕ್ಸಾಮಿಗೆಲ್ಲ ಮಕ್ಕಳೆಲ್ಲ ಪ್ರಿಪೇರ್ ಆಗೋದು ಭಯಂಕರ ಒಂದೊಂದು ವರ್ಷ ಒಂದೊಂದು ರೂಲ್ಸ್ ಇದ್ದಿದ್ದರಿಂದ ಸಫರ್ ಆಗೋದು ಮಕ್ಕಳಿಗಿಂತ ಟೀಚರ್ಸ್ ಅಲ್ಲ. ಯಾಕಂದರೆ ನಮಗೆ ರಿಸಲ್ಟ್ ಬೇಕು, ಮಕ್ಕಳಿಗೆ ಸ್ವಲ್ಪ ಆರಾಮ ಡಿಫ್ರೆನ್ಸ್ ಆಗಿದೆ. ಓಕೆ, ಬಟ್ ಪಾಸ್ ಅಂತ ಎಲ್ಲರೂ ಆಗಲೇಬೇಕು ಅಂತ ಸಾಹಸ ಇರುತ್ತೆ. ಈಗ ಸ್ವಲ್ಪ ಟೈಮ್ ಇರ್ತೀವಿ, ಜನವರಿ ನಂತರ ಹಾಂ ಹೆವಿ ಇರುತ್ತೆ ಮಕ್ಕಳಿಗೆಲ್ಲ. ನಾವೆಲ್ಲ 10th ಇರುವಾಗಲೂ ಉಂಟು
ಸ್ಕೂಲಲ್ಲೇ ಹಾಲ್ಟ್ ಆಗಿ 2 ತಿಂಗಳು ಈಗ ನಾವು ಕೂಡ ಒಂದು 6:30 ಅಲ್ಲಿ ಇರ್ತೇವೆ ಸ್ಕೂಲ್. ಹಾಲ್ಟ್ ಆಗಿ 6:30 8 o'clock ಹೋಗಿ 6:30 ತನಕ ಮನೆ ಸ್ಕೂಲಲ್ಲಿ. ಓಕೆ. ನಮಗೆ ಮನೆಗಿಂತ ಜಾಸ್ತಿ ಈಗ ಸ್ಕೂಲಲ್ಲೇ ಜನವರಿ 10th ಪಾಸ್ ಮಾಡೋದೇ ನಮಗೆ ನಮ್ಮ ಟೈಮಲ್ಲಿ ಉಂಟು. ಹೌದು, ನಾವು 2 ತಿಂಗಳು ಹಾಲ್ಟ್ ಆಗ್ತಿದ್ವಿ ಸ್ಕೂಲಲ್ಲಿ. 2 ಟೀಚರ್ ಎಲ್ಲ ನಮಗೆ ಈಗಂತೂ ಅದು ಬೇಕು, ಯಾಕಂದರೆ ಮಕ್ಕಳು ಮೊಬೈಲ್ ಯೂಸ್ ಮಾಡಿ ಓದೋದು ಕಡಿಮೆ ಆಗ್ತದೆ. ಹಾಗಾಗಿ ಟೀಚರ್ಸ್ ಜೊತೆಯೂ ಆಗಿ ಬಟ್ ಕೆಲವರು ಮ್ಯಾನೇಜ್ ಮಾಡ್ತಾರೆ, ಕೆಲವು ಮಕ್ಕಳಿಗೆ ಅವಾಯ್ಡ್ ಮಾಡಿದಷ್ಟು ಒಳ್ಳೇದಲ್ಲ. ಇಲ್ಲಾಂದರೆ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡೇ ಬಾಕಿ ಆಗುತ್ತೆ. ಸ್ಕೂಲಿಂಗ್ ಲೈಫ್ ಲಾಂಗ್ ನೋಡುತ್ತೆ. ಹೌದು. ಇದು ಮೇನ್ ಪಾಕದ ಮೇಲಿದೆ. ಇದು ಬೆಲ್ಲದ ಪಾಕದ ಮೇಲಿದೆ. ಈ ಪಾಕ ಇದು ಈಗ ಸ್ವಲ್ಪ ತುಂಬ ಲಿಕ್ವಿಡ್ ಇದೆ, ಸ್ವಲ್ಪ ಕಮ್ಮಿ ಆಗುವಾಗ ಸ್ವಲ್ಪ ಪ್ಲೇಟಲ್ಲಿ ನೀರು ಹಾಕಿ ಅದನ್ನು ಚೆಕ್ ಮಾಡಬೇಕು. ಫೋಲ್ಡಿಂಗ್ ಇದ್ರೆ ಆ ಟೈಮಲ್ಲಿ ಹಾಕಬೇಕು. ಸ್ವಲ್ಪ ಅಂಟು ಥರ ಬರಬೇಕಲ್ಲ. ಕೆಲವರು ಎಂತ ಹಾಕಿ 1 ಲೇಯರ್ ಆ ಥರ ಏನೋ ಹೇಳ್ತಾರೆ. ಈಗ ನೀರೆಲ್ಲ ಹಾಕಿದರೆ ಜಸ್ಟ್ ನಿಮಗೆ ಫೋಲ್ಡಿಂಗ್ ಬರಬೇಕು. ಅದಕ್ಕೆ ಸ್ವಲ್ಪ ಗಟ್ಟಿ ಅದು ಉಂಡೆ ಕಟ್ಟಲಿಕ್ಕೆ ಬರುತ್ತಿಲ್ಲ. ಓಕೆ. ಬೆಲ್ಲದ ಪಾಕ ಅಂತೂ ಬಿಸಿ ಬಿಸಿಯಾಗಿ ಪರಿಮಾಣ ಬರ್ತಾ ಉಂಟಲ್ಲ. ಓಕೆ. ಇದರಲ್ಲಿ ನೀರಿಗೆ ಹಾಕಿದರೆ ಅದು ಜಸ್ಟ್ ನಾವು ನೀರಿಗೆ ಹಾಕಿದ್ರೆ ಜಸ್ಟ್ ಇದು ಫೋಲ್ಡಿಂಗ್ ಬರಬೇಕು. ಓಕೆ. ಲೇಯರ್ ಥರ ಫೋಲ್ಡಿಂಗ್ ಮಾಡಿದ್ರೆ ಅಷ್ಟು ಬರಬೇಕಾ? ಇದಕ್ಕಿಂತ ಹೆಚ್ಚಾಗಬಾರ್ದಲ್ಲ. ಓಕೆ. ಅಂದರೆ ಆ ಥರ ನೀವು ಅಂಟು ಹೇಳಿದಲ್ಲ, ಆ ಥರ ಫೋಲ್ಡ್ ಥರ ಮಾಡಬೇಕಲ್ಲ ಕೈಯಲ್ಲಿ ಅಂಟು. ಓಕೆ. ಇದು ಆಫ್ ಮಾಡೋದಾಗಾದ್ರೆ ಆ್ಯಡ್ ಮಾಡುವಾಗ ಫಾಸ್ಟ್ ಅದನ್ನು ಮಿಕ್ಸ್ ಮಾಡ್ತೀವಿ. ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾ? ಓಕೆ. ಅದಾದರೆ ಒಂದೊಂದೇ ಕಡೆಗೆ ಅದಾಗ್ತದಲ್ಲ. ಹಾಕ್ಲಾ? ಬಿಸಿ ಬಿಸಿಯಾದಂತಹ ಬೆಲ್ಲದ ಪಾಕಕ್ಕೆ ಈಗ ನಮ್ಮ ಏನು ಚರುಮುರಿ ಬಿದ್ದಿದೆಯಲ್ಲ, ಇದಕ್ಕೆ ಗೋಡಂಬಿ ನೀವು ಆಮೇಲೆ ಹಾಕೊಳ್ಳೋದು? ಆಫ್ ಮಾಡೋದಾ? ಓಕೆ. ಬಿಸಿ ಇರುವಾಗಲೇ ಉಂಡೆ ಕಟ್ಟುವಂಥದ್ದು. ಬಿಸಿ ಬಿಸಿ ನೀರು ಇದು ಮಾಡಿಕೊಂಡು ಉಂಡೆ ಕಟ್ಟುವಂಥದ್ದು. ಇದೀಗ ಮಿಕ್ಸ್ ಆಯಿತು. ನಾನು ಗೋಡಂಬಿ ಮತ್ತು ಏಲಕ್ಕಿ ಮಿಕ್ಸ್ ಮಾಡ್ತಿದ್ದೇನೆ. ಓಕೆ. ರಪ ಆಗಬೇಕಲ್ಲ. ಏಲಕ್ಕಿ ಹಾಕಿದರೆ ಸ್ವಲ್ಪ ಪರಿಮಾಣ ಚೆನ್ನಾಗಿ ಬರುತ್ತಲ್ಲ. ಇದು ಬೆಲ್ಲ ನೀವು ಹಾಗೆ ರೌಂಡ್ ಮಾಡೋ ಕೈಗೆ ಬಿಸಿ ಆಗಲ್ವಾ? ಹೇಗೆ ಜಾಗ್ರತೆ ಮಾಡಬೇಕಲ್ಲ. ಒಂದು ಬೆಲ್ಲದ ಬಿಸಿ ಭಯಂಕರ ಇರುತ್ತಲ್ಲ. ತುಪ್ಪ ಎಲ್ಲ ಕೈಗೆ ಬಿದ್ದು ಅದೇ ತಗೊಂಡ್ರೆ ಬೆಟ್ಟದಲ್ಲ. ಅದಕ್ಕೆ ನೀವು ನೀರಿಗೆ ಕೈಯನ್ನು ಅದ್ದಿ ಉಂಡೆ ಕಟ್ಟಲಿಕ್ಕೆ ನೀರು ಬೇಕು, ಯಾಕಂದರೆ ಅದು ಅದು ಬಿಸಿ ಬೆಲ್ಲ. ಇದು ಸ್ವಲ್ಪ ಉಪ್ಪು ಸಹ ಹಚ್ಚುತ್ತಾರೆ. ಆಲ್ಮೋಸ್ಟ್ ರೆಡಿ. ಬಿಸಿ ಉಂಟು. ಹಾಗೆ ಇದು ಸ್ವಲ್ಪ ಲೈಟ್ ವೇಟ್ ಅಲ್ಲ. ಸೊ ನಾವು ಹೇಗೆ ಮೋಲ್ಡ್ ಮಾಡಿ. ಓಕೆ. ಸೇಮ್ ಸೈಜ್ ನಾನು ಯಾವ ಚಿಕ್ಕದಿರುವಾಗ ಹೇಗೆ ತಿಂತಿದ್ದೇನೆ ಅದೇ ಥರ ತಗೊಳ್ತೀನಿ. ಬಟ್ ಅದಕ್ಕೆ ಯಾವಾಗ ಎಷ್ಟು ₹5 ಎಲ್ಲ ಹೇಳ್ತಿದ್ರು. ಅಷ್ಟು ದೊಡ್ಡ ಉಂಡೆ ಭರಣಿಯಲ್ಲಿ ಹಾಕಿ ಕೊಡ್ತಿದ್ರಲ್ಲ. ದೊಡ್ಡ ಇದಿಲ್ಲ ಒಂದು 10 ಗ್ರಾಮ್ ಕೂಡ ಇಲ್ಲ. ಇದು ಸ್ವಲ್ಪ ಏನು ಒಂದು ಅರ್ಧ ಎಷ್ಟು ನಾವು ತಗೊಂಡಿದ್ರು ಕುರಿ ಅಕ್ಕಿ? 1/4 ಕಿಲೋ ಅಲ್ಲ? 1/4 ಕಿಲೋದಲ್ಲಿ ಸಾಧಾರಣ ಎಲ್ಲ ಮನೆಯವರಿಗೆ ಬೇಕಾದಷ್ಟು ಮಾಡ್ಬೋದಲ್ಲ. ನಾವು ಎಷ್ಟು ಬೇಗ ರೆಡಿ ಮಾಡ್ತೇವೆ ಅಷ್ಟು ಬೇಗ ಒಳ್ಳೆಯದು. ಆಲ್ಮೋಸ್ಟ್ ರೆಡಿ ಅಲ್ಲ? ಓಕೆ. ಈಗ ಸರ್ವ್ ಮಾಡೋದಲ್ಲ. ಓಕೆ. ಬಿಸಿ ಬಿಸಿ ಚರ್ಮುರಿ ಉಂಡೆ ರೆಡಿ ಅಲ್ಲ? ಚರುಮುರಿ ಉಂಡೆ ಅಲ್ಲ. ಆ್ಯಕ್ಚುಲಿ ನಾನು ಇದನ್ನು ಎಷ್ಟೋ ತಿಂದಿದ್ದೇನೆ ಚಿಕ್ಕದಿರುವಾಗ. ಬಟ್ ಇದಕ್ಕೆ ಹೆಸರು ಕೂಡ ಚರುಮುರಿ ಉಂಡೆ ಅಂತ ನಂಗೆ ಗೊತ್ತಿರಲಿಲ್ಲ. ಮತ್ತು ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಇನ್ನೂ ಚರುಮುರಿ ಉಂಡೆ ಬೇಕು ತಿಳಿದ್ರೆ ನಾವು ಮನೆಯಲ್ಲೇ ಮಾಡ್ಕೊಡ್ಬೋದಲ್ಲ. ಚೆನ್ನಾಗಿ ಬಂದಿದೆ. ನೀವು ಜೊತೆಗೆ ಇದರಲ್ಲಿ ಎಕ್ಸ್ಟ್ರಾ ಗೋಡಂಬಿ ಎಲ್ಲ ಹಾಕಿದ್ರಲ್ಲ. ಓಕೆ, ಟೇಸ್ಟ್ ನೋಡೋದಾದ್ರೆ ಈಗ. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಚರುಮುರಿಯ ಉಂಡೆ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ.
ಚುರುಮುರಿ ಉಂಡೆ ತಯಾರಿಸುವ ವಿಧಾನ. ಮೊದಲಿಗೆ ಚುರುಮುರಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದು ಬೆಲ್ಲ ಸ್ವಲ್ಪ ನೀರು ಹಾಕಿ ಒಂದೆಳೆ ಪಾಕ ಬರುವವರೆಗೂ ಕುದಿಸಿ. ಆ ನಂತರ ಹುರಿದಿಟ್ಟ ಚುರುಮುರಿಯನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಹುರಿದಿಟ್ಟ ಗೋಡಂಬಿ ಏಲಕ್ಕಿ ಹಾಕಿ ಬೆರೆಸಿಕೊಂಡು ಬಿಸಿ ಇರುವಾಗಲೇ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಚುರುಮುರಿ ಉಂಡೆ ತಯಾರು. ಎರಡು ಅಡಿಗೆ ಕೂಡ ರೆಡಿಯಾಗಿದೆ. ಒಂದು ಸ್ವೀಟ್ ಉಂಡೆ, ಇನ್ನೊಂದು ಸಾಬುದಾನದ ಕಿಚಡಿ ಅಲ್ಲ. ಓಕೆ, ಟೇಸ್ಟ್ ನೋಡೋಲ್ಲಾಗಿದೆ ಈಗ. ಗೋಡಂಬಿ ಸಮೇತ ಬರಬೇಕಲ್ಲ. ನೀವು ಸಕ್ಕರೆ ಸ್ವಲ್ಪ ಹಾಕಿದಾರಲ್ಲ, ಅದರದ್ದು ಚಿಕ್ಕ ಚಿಕ್ಕ ಪೀಸ್ ಥರ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಶೇಂಗಾವನ್ನು ಹುಡಿ ಮಾಡಿ ಹಾಕಿದ್ದು ಕೂಡ ಅದರ ಪೀಸ್ ಕೂಡ ಹಾಗೆ ಬಾಯಿ ಸಿಗ್ತುಂಟಲ್ಲ, ಅದು ಸ್ಪೆಷಲ್. ನೀವು ಅದರಲ್ಲಿ ಇದು ಮಹಾರಾಷ್ಟ್ರ ಸ್ಪೆಷಲ್ ಅಂತ ಹೇಳಿದ್ರಲ್ಲ, ಚೆನ್ನಾಗಿದೆ. ಇದೆಲ್ಲ ಬೆಳಿಗ್ಗೆ ಹೊತ್ತಲ್ಲಿ ಹೀಗೆ ಸಿಕ್ಕಿದರೆ ಮತ್ತು ಒಂದು ಟೀ ಜೊತೆ ಫುಲ್ಲು ಖಾಲಿ ಮಾಡ್ಬೋದಲ್ಲ. ಈಗ ಸ್ಪೆಷಲ್ಲಾಗಿ ಚುರುಮುರಿ ಉಂಡೆಲ್ಲ. ಓಕೆ, ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಆಲ್ರೆಡಿ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ಲು ಗಟ್ಟಿ ಆಗ್ತದಲ್ಲ. ಓಕೆ, ಚೆನ್ನಾಗಿ ಬಂದಿದೆ. ಹೌದು, ಕರೆಕ್ಟಾಗಿದೆ. ನಾನು ಏನು ಚಿಕ್ಕ ಪ್ರಾಯದಲ್ಲಿ ಹೆಂಗೆ ತಿಂತಿದ್ದೆ, ಎಷ್ಟೋ ವರ್ಷದ ನಂತರ ನಾನು ಇದು ತಿನ್ನೋದು. ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಹಾಗೆ ಇದೆ, ಸೇಮ್ ನಾವು ಬಾಲ್ಯದ ನೆನಪು ಅಂತ ಹೇಳ್ಬೋದಲ್ಲ, ಆ ಥರ ಬಂದಿದೆ. ಇದನ್ನು ಹೀಗೆ ತಿನ್ನಲಿಕ್ಕೆ ಚೆಂದ ಅಲ್ಲ, ತಿನ್ನುವಾಗ ಹಲ್ಲಲ್ಲೆಲ್ಲ ಸ್ವಲ್ಪ ಅದು ಹೆತ್ಕೊಂಡು ಆ ಥರ ತಿಂತದೆ. ಟೇಸ್ಟಾಗಿ ಬಂದಿದೆ. ನಾವು ಈಗ ನಾರ್ಮಲ್ ಆಗಿ ನಾವು ಈ ಥರದ್ದು ಚರ್ಮುರಿ ಅದೆಲ್ಲ ತಿಂತೇವೆ, ಅದು ಯಾವಾಗಲೂ ತಿಂತೇವೆ ಜಾತ್ರೆಗೆ ಹೋದಾಗ. ಈ ಥರ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ಬೋದಲ್ಲ. ಓಕೆ, ಎರಡು ಅಡಿಗೆ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ನಿಮಗೆ ಖುಷಿ ಆಯ್ತಲ್ಲ. ನೀವು ಯಾವಾಗಲೂ ಚೆನ್ನಾಗಿ ಈ ಥರದ ಅಡುಗೆ ಮಾಡಿ ಕೊಡ್ತಾ ಇರುವಾಗ ನಮಗೆ ಕೂಡ ಖುಷಿ. ಹಾಗಾಗಿ ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನಮಗೆ ಒಂದು ಕರೆಕ್ಟ್ ಒಂದು 2 ಡಿಶ್ ಇವರು ಕೊಡಬೇಕು. ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಶಶಿ ಸೂಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತಿಲ್ಲ ಅಂತೇಳಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಸಾಬುದಾನದ ಕಿಚಡಿ ಮತ್ತು ಸ್ಪೆಷಲಾಗಿ ಬಾಲ್ಯದ ನೆನಪು ಅಂತ ಹೇಳ್ಬೋದು, ಚರ್ಮುರಿ ಉಂಡೆ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಲ್ತಾ ಇದ್ದಾವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.